ನಾನು ಹರ್ಷಿತಾ. ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಾರಾಂತ್ಯ 3 ದಿನ ಸಂಪೂರ್ಣ ನಿರ್ಬಂಧ, 4 ದಿನ ವಿನಾಯಿತಿ. ಉತ್ತರ ಕನ್ನಡದಲ್ಲಿ ಲಾಕ್ಡೌನ್ ನಿಯಮ ಮತ್ತೆ ಬದಲು. ಕಾರವಾರ ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮಾವಳಿಯಲ್ಲಿ ಮತ್ತೊಮ್ಮೆ ಬದಲಾವಣೆ ಮಾಡಲಾಗಿದೆ. ಸೋಮವಾರದಿಂದ ಗುರುವಾರದ ತನಕ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12ರ ಅವಧಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಸಂಪೂರ್ಣ ಲಾಕ್ಡೌನ್ ಜಾರಿ ಮಾಡಿ ಜಿಲ್ಲಾಧಿಕಾರಿ ಗುರುವಾರ ಆದೇಶಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರದಲ್ಲಿ 2 ದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದರಿಂದ ಜನದಟ್ಟಣೆ ಹೆಚ್ಚುತ್ತಿದೆ. ಅಲ್ಲದೆ ಮುಂಗಾರು ಅವಧಿಯು ಶುರುವಾಗಲು 1 ವಾರವಷ್ಟೇ ಇದೆ. ರೈತರು ಬಿತ್ತನೆ ಬೀಜ, ಗೊಬ್ಬರ, ಮಲೆನಾಡಿನ ಜನ ದಿನಸಿ ಖರೀದಿಸಬೇಕಿದೆ. ಬೆಳಿಗ್ಗೆ 6ರಿಂದ 10ರ ಅವಧಿಯಲ್ಲಿ ಜನರಿಗೆ ಮಾರುಕಟ್ಟೆಗೆ ಬರಲು ತೊಂದರೆಯಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸಿ ಬದಲಾವಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಆದೇಶದಿಂದ ಹಾಲು ಮತ್ತು ಔಷಧ ಮಾರಾಟಕ್ಕೆ ವಿನಾಯಿತಿ ನೀಡಲಾಗಿದೆ. ಮೈಕ್ರೋ ಕಂಟೈನ್ಮೆಂಟ್ ವಲಯಗಳಲ್ಲಿ ಯಾವುದೇ ಚಟುವಟಿಕೆಗಳಿಗೆ ಅವಕಾಶವಿಲ್ಲ. ಅಲ್ಲಿನ ಜನರಿಗೆ ಸ್ಥಳೀಯ ಸಂಸ್ಥೆಗಳು ಅಗತ್ಯ ವಸ್ತುಗಳನ್ನು ತಲುಪಿಸಬೇಕು ಎಂದರು. ಈ ಹಿಂದೆ ಮಂಗಳವಾರ ಮತ್ತು ಶುಕ್ರವಾರ ಬೆಳಿಗ್ಗೆ 6ರಿಂದ 10 ಗಂಟೆಯ ನಡುವೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿತ್ತು. ಆದರೆ ಮೇ 25ರಂದು ಜಿಲ್ಲೆಯ ಮಾರುಕಟ್ಟೆಗಳಲ್ಲಿ ಜಾತ್ರೆಯ ರೀತಿಯಲ್ಲಿ ಜನ ಸೇರಿದ್ದರು. ಇದರ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಪ್ರಿಯಾಂಗಾ ಮಾತನಾಡಿ, ಕೋವಿಡ್ ಸಂಬಂಧಿತ ಕಾರ್ಯಗಳಿಗೆ ಪ್ರತಿ ತಾಲೂಕಿಗೆ 3 ಸಂಚಾರಿ ಆರೋಗ್ಯ ಘಟಕಗಳನ್ನು ರಚಿಸಲಾಗುತ್ತಿದೆ. ವೈದ್ಯರು, ತಂತ್ರಜ್ಞರು, ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿರುತ್ತದೆ. RET ಕಿಟ್ ಮೂಲಕ ಜನರ ಕೋವಿಡ್ ಪರೀಕ್ಷೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಮನೆ ಮನೆ ಸಮೀಕ್ಷೆ ಮಾಡುತ್ತಿರುವ ಆರೋಗ್ಯ ಕಾರ್ಯಕರ್ತರಿಗೆ ಸೌಲಭ್ಯಗಳ ಕೊರತೆ ಇದೆ. ಅವರಿಗೆ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಫೇಸ್ ಶೀಲ್ಡ್, ಮುಖಗಸು ಮುಂತಾದ ಅಗತ್ಯ ವಸ್ತುಗಳನ್ನು ಖರೀದಿಸಿ ಕೊಡುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಆದೇಶಿಸಲಾಗಿದೆ. 1-2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಯಲಿದೆ ಎಂದರು. ಸೋಂಕು ಮತ್ತಷ್ಟು ಹರಡದಂತೆ ತಡೆಯುವುದು ಮತ್ತು ಜನಜೀವನಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಮುಂದಿರುವ ಸವಾಲು. ಈ ಬಗ್ಗೆ ವಿವಿಧ ಜನಪ್ರತಿನಿಧಿಗಳು, ಸಂಘಟನೆಗಳು, ಪ್ರಮುಖರೊಂದಿಗೆ ಚರ್ಚಿಸಿದ ಬಳಿಕ ಲಾಕ್ಡೌನ್ ನಿಯಮದಲ್ಲಿ ಬದಲಾವಣೆ ನಿರ್ಧರಿಸಲಾಯಿತು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹೇಳಿದರು. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದನ್ನು ಹೊರತುಪಡಿಸಿ ಬೇರೆ ಉಳಿದ ಸಮಯದಲ್ಲಿ ಯಾರಾದರೂ ಸಂಚರಿಸಿದರೆ ಪ್ರಕರಣ ದಾಖಲಿಸಲಾಗುವುದು. ಅವರ ವಾಹನಗಳನ್ನು ಜಪ್ತಿ ಮಾಡಲಾಗುವುದು. ಜನ ಗುಂಪುಗೂಡುವುದನ್ನು ಪರಿಶೀಲಿಸಲು ಡ್ರೋನ್ ಬಳಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲೆಯಲ್ಲಿ ಕಡಿಮೆ ಸೌಲಭ್ಯಗಳ ನಡುವೆಯೂ ಕೋವಿಡ್ ಅನ್ನು ಚೆನ್ನಾಗಿ ನಿಭಾಯಿಸಲಾಗುತ್ತಿದೆ. ಆರೋಗ್ಯ ಸಮೀಕ್ಷೆ ಜಾರಿಯಲ್ಲಿದ್ದು, ರೋಗ ಲಕ್ಷಣಗಳಿದ್ದರೆ ಮಾಹಿತಿ ಮುಚ್ಚಿಡಬಾರದು ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರವರು ಹೇಳಿದರು. ಉಪಯೋಗ ಮಾಡ್ಕೋಬೇಕು. ನಾಳೆ ನಾಡಿದ್ದು ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಸಂಪೂರ್ಣವಾದ ಲಾಕ್ಡೌನ್ ಇರುತ್ತೆ. ಫ್ರೈಡೇ ಕೊಟ್ಟಿರುವಂಥ ಅವಕಾಶ ನಾವೇನು ಆದೇಶ ಕೊಟ್ಟಿದ್ದೀವಿ ಅದನ್ನು ಹಿಂಪಡಿತಾ ಇದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ 8 o'clock-ಇಂದ 12 o'clock ನಾವು ಅಂಗಡಿಗಳನ್ನು, ಅವಶ್ಯಕತೆ ಇರುವಂಥ ಅಂಗಡಿಗಳಂತ ಏನು ಸರ್ಕಾರ ಪಟ್ಟಿ ಮಾಡಿದೆ ಆ ಅಂಗಡಿಗಳನ್ನು ನಾವು ತೆರೆದಿರ್ತೀವಿ. ಬಟ್ ಲೋಕಲಲ್ಲಿ ಓಡಾಟ ಮಾಡಂಗಿಲ್ಲ. ಜಾಸ್ತಿ ಮೈಕ್ರೋ ಕಂಟೈನ್ಮೆಂಟ್. ಕುಮಟಾ ಖೈರೆ ಕ್ರಾಸ್ ಬಳಿ ಕುಷ್ಟಗಿಯಿಂದ ಮಂಗಳೂರಿಗೆ ಹೊರಟ ಟಾಟಾ ತೂಫಾನ್ ವಾಹನ ಪಲ್ಟಿ. ಕುಷ್ಟಗಿಯಿಂದ ಮಂಗಳೂರಿಗೆ ಕೂಲಿ ಕೆಲಸ ಮಾಡಲು ಹೊರಟ ಕಾರ್ಮಿಕರು ತೂಫಾನ್ ವಾಹನದಲ್ಲಿ ಕುಮಟಾ ಖೈರೆ ಕ್ರಾಸ್ ಬಳಿ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದು ವಾಹನದಲ್ಲಿ ಇದ್ದ 14 ಜನರಿಗೆ ಗಾಯಗೊಂಡ ಮಂಗಳೂರಿಗೆ ರವಾನಿಸಲಾಗಿದೆ. ಪಲ್ಟಿಗೆ ಕಾರಣ ಲಾಕ್ಡೌನ್ ಮಧ್ಯೆ ಪೊಲೀಸರಿಗೆ ಕಣ್ಣು ತಪ್ಪಿಸಿ ಹೊರಟಾಗ ಈ ಘಟನೆ ನಡೆದಿದೆ. ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮನಗರದಲ್ಲಿ ಕೋವಿಡ್ ಕೇಂದ್ರ ಪ್ರಾರಂಭವಾಯಿತು. ಮೃತರ ಕುಟುಂಬಗಳಿಗೆ 5,000 ರೂಪಾಯಿ ಸಹಾಯ. ಜೋಯಿಡಾ ರಾಮನಗರ ಜಿಲ್ಲಾ ಪಂಚಾಯತ್ ಪ್ರದೇಶದಲ್ಲಿ ಕೊರೋನಾ ರೋಗಿಗಳು ಹೆಚ್ಚಾಗುತ್ತಿರುವುದರಿಂದ ಅವರ ಚಿಕಿತ್ಸೆಗಾಗಿ ಕೋವಿಡ್ ಕೇಂದ್ರವನ್ನು ರಾಮನಗರದಲ್ಲಿ ಪ್ರಾರಂಭಿಸಲಾಯಿತು. ರಾಮನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೊರೋನಾ ರೋಗಿಗಳ ಚಿಕಿತ್ಸೆಗಾಗಿ ರಾಮನಗರದಲ್ಲಿ ಕೋವಿಡ್ ಕೇಂದ್ರವನ್ನು ಸ್ಥಾಪಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದರು.
ಮತ್ತು ಕರೋನಾದಿಂದ ಸಾವನ್ನಪ್ಪಿದವರಿಗೆ ಉರುವಲು ಒದಗಿಸಬೇಕು. ಇದನ್ನು ಗಮನಿಸಿದ ಶಾಸಕ ಆರ್.ವಿ. ದೇಶಪಾಂಡೆಯವರು ಉಪಕ್ರಮ ಕೈಗೊಂಡು 2 ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಆದ್ದರಿಂದ ನಾಗರಿಕರು ತೃಪ್ತಿ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜಯ್ ಹನ್ವರ್, ಗ್ರಾಮ ಪಂಚಾಯತ್ ಸದಸ್ಯ ವಿನೋದ್ ದೇಸಾಯಿ, ಗೋಪಾಲ್ ಗಾವಿಡೆ, ದಾಮೋದರ್ ಬಂಡಿ, ಮಾಜಿ ಸದಸ್ಯರಾದ ರಾಮು ನಾಯಕ್, ಸಂತೋಷ್ ದೇಸಾಯಿ, ಪಂಚಾಯತ್ ಅಧಿಕಾರಿ, ರಾಮನಗರದ ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆಯ ಹಾಸ್ಟೆಲ್ನಲ್ಲಿರುವ ಕೋವಿಡ್ ಕೇಂದ್ರವನ್ನು ಪರಿಶೀಲಿಸಿದರು. ಈ ಸಮಯದಲ್ಲಿ ಕರೋನಾದಿಂದ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ವಿನೋದ್ ದೇಸಾಯಿ ದೇಶಪಾಂಡೆ ಸ್ಮಾರಕ ಟ್ರಸ್ಟ್ ಮೂಲಕ 5,000 ರೂಪಾಯಿ ಕೋವಿಡ್ ಕೇಂದ್ರವನ್ನು ಪ್ರಾರಂಭಿಸುವುದರಿಂದ ನಾಗರಿಕರಿಗೂ ನಿರಾಳವಾಗಿದೆ ಎಂದು ಹೇಳಿದರು. ರಾಮನಗರ ಜನರ ಸೇವೆಗೆ ಡ್ರೀಮ್ ಅಲೈವ್, ಹಳ್ಳಿಗಳಲ್ಲಿ ಪಡಿತರ ವಿತರಣೆ. ಜೊಯ್ಡಾ. ಕರೋನಾದ ಹೆಚ್ಚಳವು ರಾಮನಗರ ಪಂಚಾಯತ್ ಜನರಿಗೆ ಪಡಿತರವನ್ನು ಪಡೆಯುವುದು ಕಷ್ಟಕರವಾಗಿಸುತ್ತದೆ. ಆದಾಗ್ಯೂ ಈ ಸಮಸ್ಯೆಯನ್ನು ಡ್ರೀಮ್ ಅಲೈವ್ ಪರಿಹರಿಸಿದೆ. ಕಾರನ್ನು ಬಾಡಿಗೆಗೆ ನೀಡಿ ಗ್ರಾಮಗಳಿಗೆ ಹೋಗಿ ರೇಷನ್ ಡೇ ಉಪಕ್ರಮವನ್ನು ಸಂಸ್ಥೆ ಕೈಗೆತ್ತಿಕೊಂಡಿತು. ಆ ಸಮಯದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಶರದ್ ಗುರ್ಜಾರ್ ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರೋನಾ ಅವಧಿಯಲ್ಲಿ ಪಡಿತರವನ್ನು ಹೆಚ್ಚಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿರ್ಧರಿಸಿವೆ. ಆದರೆ ಪಡಿತರವನ್ನು ವಿತರಿಸುವಾಗ ಕರೋನಾ ನಿಯಮಗಳನ್ನು ಮುರಿಯುವುದರಿಂದ ನಾಗರಿಕರಲ್ಲಿ ಭಯವಿದೆ. ಇದು ಕಷ್ಟವನ್ನು ಹೆಚ್ಚಿಸಿತು. ಆದರೆ ಪ್ರಭಾಕರ್ ಕಾಮತ್ ಅವರ ಮಾರ್ಗದರ್ಶನದಲ್ಲಿ ಡ್ರೀಮ್ ಅಲೈವ್ ಇಂದಿನಿಂದ ರಾಮನಗರ ಪಂಚಾಯತ್ ಪ್ರದೇಶದಲ್ಲಿ ರಾಮನಗರ, ಹಾರ್ಲಿ, ಅಡಾಳಿ ಅಲ್ಲಿ ಭೇಟಿ ಕೊಟ್ಟು ಪಡಿತರ ವಿತರಿಸುವ ಕಾರ್ಯವನ್ನು ಕೈಗೊಂಡಿದೆ. ತಹಶೀಲ್ದಾರ್ ಸಂಜಯ್ ಕಾಂಬ್ಳೆ ಅವರ ಅನುಮತಿಯೊಂದಿಗೆ ಅವರು ಯೋಜನೆಯನ್ನು ಕೈಗೆತ್ತಿಕೊಂಡರು. ಡ್ರೀಮ್ ಅಲೈವ್ ವ್ಯಾಪಕವಾಗಿ ಪ್ರಶಂಸೆಗೆ ಪಾತ್ರವಾಗಿದೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 662 ಕರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಕಾರವಾರ 31, ಅಂಕೋಲಾ 21, ಕುಮಟಾ 63, ಹೊನ್ನಾವರ 141, ಭಟ್ಕಳ 13, ಸಿರಸಿ 104, ಸಿದ್ದಾಪುರ 22, ಯಲ್ಲಾಪುರ 51, ಮುಂಡಗೋಡ 57, ಹಳಿಯಾಳ 90, ಜೊಯ್ಡಾ 69. ಅದರಂತೆ 672 ಕರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಾರವಾರ 23, ಅಂಕೋಲಾ 18, ಕುಮಟಾ 72, ಹೊನ್ನಾವರ 87, ಭಟ್ಕಳ 64, ಸಿರಸಿ 113, ಸಿದ್ದಾಪುರ 32, ಯಲ್ಲಾಪುರ 59, ಮುಂಡಗೋಡ 37, ಹಳಿಯಾಳ 132, ಜೊಯ್ಡಾ 35. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 42,701 ಕರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಅದರಂತೆ 36,254 ಕರೋನಾ ಸೋಂಕಿತರು ಗುಣಮುಖ ಹೊಂದಿ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 5,893 ಕರೋನಾ ಸೋಂಕಿತರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 511 ಕರೋನಾ ಸೋಂಕಿತರು ಆಸ್ಪತ್ರೆಯಲ್ಲಿ ಹಾಗೂ 5,382 ಕರೋನಾ ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 13 ಕರೋನಾ ಸೋಂಕಿತರು ಮರಣ ಹೊಂದಿದ್ದಾರೆ. ಈವರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 554 ಕರೋನಾ ಸೋಂಕಿತರು ಮರಣ ಹೊಂದಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.